ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಅಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವರ್ಷಂಪ್ರತಿಯಂತೆ ಈ ಬಾರಿಯೂ ಕೂಡ ನಿಮ್ಮೊಂದಿಗೆ ಎಂಆರ್ಜಿ ಗ್ರೂಪ್ ಎಂಬ ಶೀರ್ಷಿಕೆಯಡಿ ವಿಶೇಷ ಕಾರ್ಯಕ್ರಮದಡಿ ಅವಶ್ಯಕತೆ ಇರುವವರಿಗೆ ಆರ್ಥಿಕ ಸಹಾಯ ನೀಡುವ ಕಾರ್ಯಕ್ರಮ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಸಂಸದರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಕಟೀಲ್, ಮಹಾಭಾರತದಲ್ಲಿ ದಾನಶೂರ ಅಂದ್ರೆ ಕರ್ಣನ ಉಲ್ಲೇಖ ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಕರ್ಣನಾಗಿ ಬಡವರ ಕಣ್ಣೀರು ಒರೆಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ ಎಂದರು. ಮೊತ್ತದ ಒಂದು ಸಹಾಯ ವಸ್ತುವನ್ನ ಸತ್ಪಾತ್ರರಿಗೆ ಸದ್ವಿನಿಯೋಗಿಸುವಂತ ಒಂದು ಪ್ರಯತ್ನವನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲೂ ಜೊತೆಯಾಗಿ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರ ಅಮೃತ ಹಸ್ತದಲ್ಲಿ ದೀಪವು ಪ್ರಜ್ವಲಿಸಲಿದೆ. ಅಸತೋಮ ಸದ್ಗಮಯ ತಮಸೋಮ ಬೆಳಕಿನಡೆಗೆ ಕೊಂಡೊಯ್ಯುವಂತ ದೀವಿಗೆಯನ್ನ ಎತ್ತರದ ಈ ವೇದಿಕೆಯಲ್ಲಿ ಕರ್ಣನ ಉಲ್ಲೇಖವನ್ನು ಮಾಡ್ತೇವೆ, ದಾನಶೂರ ಅಂತ. ನನಗನ್ನಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ಣ ಯಾರು ಅಂತ ಕೇಳಿದ್ರೆ ದಾನಶೂರ ಅದು ಪ್ರಕಾಶನ್ನ ಅಂತ ಬಹಳ ಹೆಮ್ಮೆಯಿಂದ ಹೇಳುವುದು. ಮಾಡಿ ಭಗವಂತನ ಆರಾಧನೆ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗುತ್ತೆ ಅಂತ ಇಲ್ಲ. ಹತ್ತಾರು ಸೇವೆಯನ್ನು ಕೊಟ್ಟು ಭಗವಂತನ ತೃಪ್ತಿ ಪಡಿಸಬಹುದು ಅನ್ನುವಂಥದ್ದು ಅದು ಭಗವಂತನಿಗೆ ಇಚ್ಛೆ ಇಡ್ತಕ್ಕಂಥದ್ದಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕಣ್ಣೀರಲ್ಲಿದ್ದಾರೆ, ಆ ಕಣ್ಣೀರನ್ನು ಒರೆಸುವಂಥದ್ದು ಇದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಪ್ರಕಾಶನ ಮಾಡ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ಹೇಳ್ತಾ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ. ಯಾರು ಜೀವನದಲ್ಲಿ ಕಷ್ಟದಲ್ಲಿ ಮುಂದೆ ಬರ್ತಾನೆ, ತನ್ನ ಕಷ್ಟದ ಜೀವನದ ಮಧ್ಯೆ ಬೆಳೀತಾನೆ, ಯಾರು ಕಷ್ಟವನ್ನು ಉಣ್ತಾ ಮೇಲಕ್ಕೆ ಹೋಗ್ತಾನೆ ಅವನಿಗೆ ಕಷ್ಟದ ಜನರ ನೆನಪು ಅರಿವು ಇರುತ್ತದೆ. ಅಂತಹ ಕಷ್ಟದ ಜನರಿಗೆ ಸಹಕಾರ ಮಾಡ್ತಕ್ಕಂಥ ಗುಣ ಅದು ಪ್ರಕಾಶನ್ನನಲ್ಲಿದೆ ಅಂತ ಹೇಳ್ತಾ ನಾನು ಬಹಳ 3-4 ವರ್ಷಗಳಿಂದ ಅವರ ಸಾಧನೆಗಳನ್ನು ನೋಡ್ಕೊಂಡು ಬಂದೆ. ಶಿವರಾಮ್ ಕಾರಂತರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಅದನ್ನು ವೀರೇಂದ್ರ ಹೆಗಡೆ ಅವರು ಯಾವಾಗಲೂ ಹೇಳ್ತಾರೆ, 50 ವರ್ಷದ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಆ ಕಾರ್ಯಕ್ರಮ ನೋಡಿ ಶಿವರಾಮ್ ಕಾರಂತರು ಹೇಳಿದ್ರಂತೆ, 50 ವರ್ಷ ಏನಿಲ್ಲ, 50 ವರ್ಷ ಅದರಷ್ಟಕ್ಕೆ ಆಗುತ್ತೆ. 50 ವರ್ಷ ಆಗಲಿಕ್ಕೆ ಏನಿದೆ, ಸಾಧನೆ ಏನಿಲ್ಲ, 50 ವರ್ಷ ಆಗುತ್ತೆ. 50 ವರ್ಷ ಆಗಿದೆ, 50 ವರ್ಷ ಸಾಧನೆ ಇಲ್ಲ, 50 ವರ್ಷ ಆಗುತ್ತೆ. ಅವ ಸುಮ್ಮನೆ ಕೂತ್ರೆ 50 ವರ್ಷ ಆಗುತ್ತೆ. 50 ವರ್ಷ ಅವ ಏನು ಮಾಡಿದ, ಆ ಸಂಸ್ಥೆ ಏನು ಮಾಡಿದೆ ಅನ್ನುವುದು ಸಾಧನೆ ಆಗುತ್ತೆ. ನನಗೆ ಅನ್ನಿಸಿದೆ ಪ್ರಕಾಶನ 60 ವರ್ಷ ಇದೆಯಲ್ಲ, ಮುಂದಿನ 100 ವರ್ಷಗಳ ಗುರಿಯನ್ನು ತೋರಿಸಿದೆ, ದಾರಿಯನ್ನು ತೋರಿಸಿದೆ, ಹತ್ತಾರು ನೂರಾರು ಜನರ ಜೀವನವನ್ನು ಬೆಳಗಿಸಿದೆ. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆ ಅಂತ ನನಗೆ ಅನ್ನಿಸ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಮೋಹನ್ ಆಳ್ವಾರ್ ಅವರು ಪ್ರಕಾಶ್ ಶೆಟ್ಟಿ ಅವರ ಬಗ್ಗೆ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭ ಅವರು ಹೇಳಿದ ಮಾತನ್ನು ನೆನಪಿಸಿದ್ರು. ಪ್ರಕಾಶ್ ಶೆಟ್ಟಿ ಪ್ರತಿ ವರ್ಷವೂ ಈ ರೀತಿಯ ಕಾರ್ಯಕ್ರಮ ಮಾಡ್ತೇವೆ, ಮನುಷ್ಯ ಜಾತಿಯನ್ನು ಗುರುತಿಸಿ ಸಹಾಯ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ್ರು. ಇತ್ತೀಚಿನ ದಿನ ಆರೋಗ್ಯದ ಸಮಸ್ಯೆಗಳು ಬಹಳ ಜನರಲ್ಲಿ ಕಂಡು ಬರ್ತಾ ಇದ್ದು ಹಾಗೂ ಜೊತೆಗೆ ವಿದ್ಯಾರ್ಜನೆಗಾಗಿ ಸಾಕಷ್ಟು ಅಪೇಕ್ಷಿತರು ಬರ್ತಾ ಇದ್ದಾರೆ. ಅವರಿಗೆ ಸಹಾಯ ಮಾಡುವ ಕಾರ್ಯ ಪ್ರಕಾಶ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಈ ಮೂಲಕ ಅಶಕ್ತರ ಕಣ್ಣೀರೊರೆಸುವಂತಹ ಕಾರ್ಯ ಕೈಗೊಂಡಿದ್ದಾರೆ ಎಂದರು. ಈಗಂತೂ ಒಂದು ಸಂದರ್ಭದಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನೇ ಇಟ್ಕೊಂಡು ಇನ್ನೊಬ್ಬರ ಆಶಯದಲ್ಲಿ ಯಾರಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಒತ್ತು ಕೊಟ್ಟುಕೊಂಡು ನಾವು ಮುಂದೆ ಹೋಗಿದ್ದೆವು. ಆದರೆ ಈಗ ಹಾಗಲ್ಲ. ಆರೋಗ್ಯದ ಸಮಸ್ಯೆಯನ್ನೇ ತೆಗೆದು ನೋಡಿದರೆ ಇವತ್ತು ಎಷ್ಟು ಭೀಕರವಾದಂಥ ಸಮಸ್ಯೆ ಇದೆ ಎಂಬುದನ್ನು ನಾವು ಒಮ್ಮೆ ಸಮಾಜವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಇವತ್ತು ಬಹಳಷ್ಟು ಜನರು ಬೆಡ್ ರಿಡನ್ ಆಗಿರುವುದು ಗೊತ್ತು. ಅದರ ಜೊತೆ ಇವತ್ತೊಂದು ಎಂಡೋಸಲ್ಫನನ್ನೇ ತೆಗೆದರೆ
ನಮ್ಮ ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು ಮತ್ತು ಕಾಸರಗೋಡು ತಾಲೂಕನ್ನು ಇಟ್ಟುಕೊಂಡ್ರೆ ಸುಮಾರು 5,000ಕ್ಕೂ ಮಿಕ್ಕಿದಂಥ ಅದರ ಕಷ್ಟಪಡೆದಂಥ ವ್ಯಕ್ತಿಗಳನ್ನು ಮನೆಗಳನ್ನು ನಾವು ಗುರುತಿಸ್ತೇವೆ. ಇನ್ನು ಬೇರೆ ಬೇರೆ ಮೆಂಟಲ್ ರಿಟಾರ್ಡೇಷನ್, ಮಾಂದ್ಯತೆ ಇದ್ದಂಥ ಮಕ್ಕಳನ್ನೇ ಗಮನಿಸಿದರೆ ಇವತ್ತು ಇಂಥ ವರ್ಗವೇ ಒಂದು ಎಷ್ಟು ಸಂಖ್ಯೆಯ ಮಕ್ಕಳು ಇವತ್ತು ನಮ್ಮ ಸಮಾಜದಲ್ಲಿ ಇದೆ ಎಂಬುದನ್ನು ನಾವೊಮ್ಮೆ ನೋಡಿದರೆ, ಗಮನಿಸಿದರೆ ನಮಗೆ ಅರ್ಥವಾಗ್ತಾ ಇದೆ. ಈಗಂತೂ ಹೊಸ ಹೊಸ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಬರ್ತಾ ಇರ್ತದೆ. ನಮ್ಮಲ್ಲಿರುವ ಭಾಳ ಪ್ರಮುಖವಾದಂಥ ಒಂದು ಕಿಡ್ನಿಯನ್ನೇ ತೆಗೆದು ನೋಡಿದರೆ ಇವತ್ತೊಂದು ಡಯಾಲಿಸಿಸ್ನಲ್ಲಿರುವಂಥ ಒಂದು ವರ್ಗ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಸುಮಾರು 5,000ಕ್ಕೂ ಮಿಕ್ಕಿದಂಥ ಜನಗಳು ಆ ಒಂದು ಡಯಾಲಿಸಿಸ್ನಲ್ಲಿ ಇರುವುದನ್ನು ಗಮನಿಸಿದ್ದೇವೆ. ಇದರ ಒಟ್ಟಿಗೆ ಪಾರ್ಶ್ವವಾಯು ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆ, ಕ್ಯಾನ್ಸರ್ನಂಥ ಸಮಸ್ಯೆಗಳು ಇರ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಎಷ್ಟು ಸಮಸ್ಯೆ ಇದೆ ಎಂಬುದನ್ನು ನಾವುಗಳು ಗಮನಿಸಬೇಕು. ಇದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಕಷ್ಟದಲ್ಲಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯೆ ಎಂಬುದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಜನೆಗಾಗಿ ಇವತ್ತು ಎಷ್ಟು ಬೇರೆ ಬೇರೆ ರೀತಿಯ ಅಪೇಕ್ಷೆ ಇದ್ದವರು ಬರ್ತಾ ಇರ್ತಾರೆ. ಇದರ ಒಟ್ಟಿಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿಕೊಂಡು ಬೇರೆ ಬೇರೆ ನಾನಾ ರೀತಿಯ ಕಷ್ಟವನ್ನು ಇಟ್ಕೊಂಡು ಇವತ್ತು ಅಪ್ಲಿಕೇಶನ್ಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಇದು ಕೇವಲ ನಮ್ಮ ಅವಿಭಜಿತ ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಬಂಟರಿಗೆ ಸಂಬಂಧಪಟ್ಟದ್ದಲ್ಲ. ಇದು ಎಲ್ಲ ಜನಾಂಗದ, ಎಲ್ಲ ಜಾತಿಯ, ಎಲ್ಲ ಮತದ ಜನಗಳ ಅಪೇಕ್ಷೆಗಳು ಬರ್ತಾ ಇರ್ತದೆ. ಇದರ ಜೊತೆ ಈ ನಮ್ಮ ಅವಿಭಜಿತ ಜಿಲ್ಲೆ ಅಲ್ಲದೆ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಅಪೇಕ್ಷೆಗಳು ಬರೋದು ನನಗಂತೂ ಆಶ್ಚರ್ಯ ಆಗಿ ಹೋಯಿತು. ವೆಸ್ಟ್ ಬಂಗಾಲ್ನಿಂದಲೂ ಒಂದು ಗುಜರಾತ್, ರಾಜಸ್ಥಾನದಿಂದಲೂ ಒಂದು ಅಪೇಕ್ಷೆ ಇಟ್ಟುಕೊಂಡು ಇಲ್ಲಿ ಕಾಗದ ಬಂದಾಗ ಪ್ರಕಾಶ್ ಶೆಟ್ಟರ ಈ ದಾನ ಎಲ್ಲಿವರೆಗೆ ಮುಟ್ಟಿದೆ ಎಂಬುದು ನನಗೆ ನೋಡಿಕೊಂಡು ಆಶ್ಚರ್ಯ ಆಗ್ತಾ ಇದೆ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಅಷ್ಟು ವಿಸ್ತಾರವಾಗಿ ಈಗ ಬೆಳೆದು ಹೋಗಿದೆ. ಇಂಥ ಸಂದರ್ಭದಲ್ಲಿ 1,000ಕ್ಕೂ ಮಿಕ್ಕಿದಂಥ ಇಂಥ ಅಪ್ಲಿಕೇಶನ್ಗಳು ಬಂದಿರುವಾಗ ಅದನ್ನೊಂದು ಸೀಮಿತಗೊಳಿಸಿ ಅವರು ಕೊಡಮಾಡುವಂಥ ಇಚ್ಛೆಪಟ್ಟಂಥ ಒಂದು ಹಣವನ್ನು ಕೊಡಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದರೂ ಅವರು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಕಾಶ್ ಶೆಟ್ಟಿ ಭಾವನಾತ್ಮಕವಾಗಿ ಮಾತನಾಡಿದರು. 500ಕ್ಕೂ ಕೂಡ ಅಧಿಕ ಕುಟುಂಬಗಳಿಗೆ 1 ಕೋಟಿ ರೂಪಾಯಿಗೂ ಅಧಿಕ ನೆರವನ್ನ ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು. ಯಾಕಂದರೆ ಖಂಡಿತ ಇದು ಭಾಳ ಕಿಂಚಿತ ಸೇವೆ, ನಮ್ಮ ಅಳಿಲು ಸೇವೆ ಅಂತ ಹೇಳ್ತಾ ಇದ್ದೇನೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಸಾಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಎಷ್ಟರ ಮಟ್ಟಿಗೆ ನೀವು ತೃಪ್ತಿ ಆಗ್ತೀರಿ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಸಂಸ್ಥೆಯ ಶ್ರಮ, ನಾವು ಇಟ್ಟ ಒಂದು ಮೊತ್ತ, ಅದನ್ನು ಸರಿಯಾದ ಜಾಗದಲ್ಲಿ ಸರಿಯಾದವರಿಗೆ ತಲುಪಬೇಕು ಅನ್ನೋದು ಉದ್ದೇಶದಲ್ಲಿ ಮೋಹನ್ ಆಳ್ವರು ಮತ್ತು ಅವರ ಟೀಮ್, ಅವರ ಎಂಟೈರ್ ಟೀಮ್ ರಾತ್ರಿ ಹಗಲು ಕೆಲಸ ಮಾಡಿ ಸುಮಾರು ಹಲವಾರು ದಿನಗಳಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಮೋಹನ್ ಆಳ್ವರಿ, ನಿಮಗೆ ಮತ್ತು ನಿಮ್ಮ ಎಲ್ಲ ಟೀಮಿಗೆ ನಾನು ಚಿರಋಣಿ ಆಗಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 1 ಕೋಟಿಯಿಂದ ಈಗ 1.5 ಕೋಟಿ ತಲುಪಿದೆ. ಇಲ್ಲಿ ನಾನು ಅವ್ರ ಹತ್ರ ಕೇಳಿದೆ, ಮೋಹನ್ ಆಳ್ವರು ಏನು ಮಾಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ, ಎಷ್ಟು ಕುಟುಂಬಕ್ಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿದಕ್ಕೆ 635 ಕುಟುಂಬಕ್ಕೆ ಈ ಸಲ ನಾವು ಸಿಲೆಕ್ಟ್ ಮಾಡಿದ್ದೇವೆ. 635 ಕುಟುಂಬಕ್ಕೆ 10,000, 25,000, 50,000, 1 ಲಕ್ಷದ ಥರ ಆ ಮೊತ್ತವನ್ನು ಮಾಡಿಕೊಂಡು ನಾನು ಮಾಡಿದ ಕೆಲಸದಲ್ಲಿ ನನಗೆ ಸಂತೋಷವಿದೆ, ನನಗೆ ಅದರ ಫಲ ಸಿಗುತ್ತದೆ ಅಂತ ಹೇಳಿ ನಿನ್ನೆ ಹೇಳಿದರು. ನಾನು ಯಾರಿಗೂ ಅನ್ಯಾಯ ಮಾಡಿದಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅದನ್ನು ಅಷ್ಟಾಗೆ ನಾನು ಅವರ ರಿಕ್ವೆಸ್ಟನ್ನು ಓದಿ ಅವರ ಕಷ್ಟ ಸುಖಗಳನ್ನು ನೋಡಿ ನಾನು ಅದರ ಪ್ರಕಾರ ಡಿವೈಡ್ ಮಾಡಿದ್ದೇನೆ ಅಂತ ನನಗೆ ತಿಳಿಸಿದರು. ಇದು ಅಪ್ಲಿಕೇಶನ್ ರಿಕ್ವೆಸ್ಟ್ ಕೂಡ ಪ್ರತಿ ವರ್ಷ ಜಾಸ್ತಿಯಾಗಿ ಬರ್ತದೆ. ಕರೆಗೆ ನಮಗೆ ಇವತ್ತು ಈ ಫಂಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬಂದು ನನಗೆ ಭಾಳ ಹತ್ತಿರಗೆ ಕರೆದು ಹೇಳಿದರು, ಪ್ರಕಾಶ್ ಇಲ್ಲಿ ಸ್ವಲ್ಪ ಇವತ್ತು ಬಂದ ಅಪ್ಲಿಕೇಶನ್ನು ನಾನು 135 ಅಪ್ಲಿಕೇಶನನ್ನು ಕೂಡ ಕನ್ಸಿಡರ್ ಮಾಡಿದ್ದೇನೆ. ಅದರಲ್ಲೂ ಖಂಡಿತ ಅವಶ್ಯಕತೆ ಇದೆ ಅವರಿಗೆ. ಸ್ವಲ್ಪ ಮೊತ್ತ ಜಾಸ್ತಿ ಆಗ್ಬೋದು, ಹಣ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಹೇಳಿದರು. ನಾನು ನಿಮಗೆ ಏನು ಸಂತೋಷ ಆಗುತ್ತೆ ಅದು ನನ್ನ ಸಂತೋಷ, ಎರಡನೇ ಮಾತೇ ಇಲ್ಲ. ನೀವು ಎಷ್ಟು ಜನಕ್ಕೆ, ಎಷ್ಟು ಕುಟುಂಬಕ್ಕೆ ನೀವು ಕೊಡ್ತಾ ಇದ್ದೀರಿ,
ಅಷ್ಟು ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರ್ತದೆ, ನೀವು ಮುಂದುವರಿಸಿ ಅಂತ ನಾನು ಅವರಿಗೆ ಹೇಳಿದ್ದೇನೆ. ಬಹುಶಃ ಇವತ್ತು ಅವರು 135 ಜನಗೆ ಕೊನೆಗೆ ಬಂದ ಅಪ್ಲಿಕೇಶನನ್ನು ಇವತ್ತು ಸರಿಯಾಗಿ ಅವರಿಗೆ ಸ್ಕ್ರೂಟಿನಿ ಮಾಡಲಿಕ್ಕೆ ಆಗಲಿ, ಸ್ಕ್ರೂಟಿನಿ ಮಾಡಿದ್ದಾರೆ, ಬಟ್ ಇವತ್ತು ಅವರು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ನನ್ನ ಹತ್ರ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುರೇಶ್ ಶೆಟ್ಟಿ ಗುರ್ಮೆ, ಉದ್ಯಮಿ ಸದಾನಂದ ಶೆಟ್ಟಿ, ಎಜೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಜೆ ಶೆಟ್ಟಿ, ಜಯರಾಜ್ ಶೆಟ್ಟಿ, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಐವನ್ ಡಿಸೋಜಾ, ಬೆಳ್ಳಿಪಾಡಿ ಹರಿಪ್ರಸಾದ್ ರೈ, ಚಲನಚಿತ್ರ ನಟ ಅರುಣ್ ಸಾಗರ್, ಪುರುಷೋತ್ತಮ್ ಶೆಟ್ಟಿ, ಜಯಕರ್ ಶೆಟ್ಟಿ, ಲಯನ್ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು.